ಅತ್ಯಂತ ಬಡವರ ಕುಟುಂಬದ ಒಂದು ಮನೆಯಲ್ಲಿ ಒಂದು ಹುಡುಗಿ ಜನಿಸ್ತಾಳೆ. ಅವಳಿಗೆ ಹುಟ್ಟುವಾಗ್ಲೇ ಹೃದಯದಲ್ಲಿ ಕಾಯಿಲೆ ಇರ್ತದೆ. ಅವ್ರು ಹೇಳ್ತಾರೆ, ಡಾಕ್ಟರ್ ಸರ್ಜನ್, 9 ವರ್ಷದ ನಂತರ ನೀವು ಆಪರೇಷನ್ ಮಾಡಬೇಕು, ಇಲ್ಲದಿದ್ರೆ ಈ ಮಗು ಬದುಕುವುದು ಕಷ್ಟ. 4 ಜನರಲ್ಲಿ ಬೇಡಿ ಬಂದಂತ ಹಣದಲ್ಲಿ 9ನೇ ವರ್ಷದಲ್ಲಿ ಅಡ್ಮಿಟ್ ಮಾಡ್ತಾರೆ. ಆಪರೇಷನ್ ಥಿಯೇಟರ್ನ ಒಳಗೆ ಮಗು ಇದೆ. ಡಾಕ್ಟರ್ ಸರ್ಜನ್ ಒಳಗೆ ಹೋದ ತಕ್ಷಣ ಮಗುವನ್ನು ಕರೀತಾರೆ. ಮಗು ಡಾಕ್ಟರ್ ಅನ್ನು ಕರೀತದೆ, ಡಾಕ್ಟ್ರೇ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಉಂಟು. ಡಾಕ್ಟರ್ಗೆ ಆಶ್ಚರ್ಯ ಆಯ್ತು, ಈ ಮಗು ಈಗಲೇ ಅಪ್ಸೆಟ್ ಆದ್ರೆ ನಾನು ಆಪರೇಷನ್ ಮಾಡೋದು ಹೇಗೆ? ಹೆದರಬೇಡ ಮಗು, ಏನು ತೊಂದರೆ ಆಗುದಿಲ್ಲ ಆಪರೇಷನ್ ಮಾಡುವಾಗ. ಅಷ್ಟೊತ್ತಿಗೆ ಮಗು ಹೇಳ್ತದಂತೆ, ಹೆದರಿಕೆಯಿಂದ ನಾನು ನಿಮ್ಮನ್ನು ಕರೆದದಲ್ಲ. ನನ್ನ ಅಮ್ಮ ಪ್ರತಿದಿನ ದೇವರ ಎದುರು ದೀಪ ಇಟ್ಟು ಒಂದು ಊದುಬತ್ತಿ ಹಚ್ಚಿ ನನ್ನ ಹಣೆಗೊಂದು ಪ್ರಸಾದ ಹಾಕಿ ಒಂದು ಮಾತನ್ನ ಹೇಳ್ತಾ ಇದ್ರು, ನಿನ್ನ ಹೃದಯದಲ್ಲಿ ದೇವರಿದ್ದಾನೆ ಮಗು, ನಿನಗೇನಾಗುವುದಿಲ್ಲ. ಇವತ್ತು ನನ್ನ ಹೃದಯವನ್ನು ಕೊಯ್ತಾ ಇದ್ದೀರಂತೆಲ್ಲ, ನನ್ನ ಹೃದಯದಲ್ಲಿರುವ ದೇವರು ಹೇಗಿದ್ದಾರೆ ಅಂತ ನೋಡಿ ನನಗೆ ಹೇಳ್ತೀರಾ ನಾಡ್ದು ಅಂತ ಮಗು ಹೇಳ್ತದೆ. ಇಷ್ಟು 1000 ಜನ ಆಪರೇಷನ್ ಮಾಡಿದ್ರು ಯಾರು ಕೇಳದಂತ ಪ್ರಶ್ನೆ 9 ವರ್ಷದ ಅತ್ಯಂತ ಬಡತನದಲ್ಲಿರುವಂತ ಮಗು ಕೇಳ್ತದೆ. ಆಪರೇಷನ್ ಪ್ರಾರಂಭ ಆಯ್ತು, ಅರ್ಧ ಆಗುವಾಗ ಬ್ಲಡ್ ಕ್ಲಾಟ್ ಆಯ್ತು, ರಕ್ತ ಬರ್ತಾ ಇಲ್ಲ. ಎಲ್ಲ ಡಾಕ್ಟರ್ಗಳು ಸೇರಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರಂತೆ, ದೇವರೇ ಇಷ್ಟು ವಿಶ್ವಾಸ ಇತ್ತಂತ ಮಗುವನ್ನು ನೀನು ಬದುಕಿಸುವುದಿಲ್ಲ ಅಂತ ಆದ್ರೆ ಇವತ್ತಿನಿಂದ ನಾವು ಈ ವೃತ್ತಿಯನ್ನು ಬಿಡ್ತಾ ಇದ್ದೇವೆ. ಈ ಮಗುವನ್ನು ನೀನು ರಕ್ಷಿಸಬೇಕು ಅಂತ ಕಣ್ಣು ಬಿಟ್ಟು ನೋಡುವಾಗ ರಕ್ತ ಬರ್ತಾ ಇದೆ, ಯಾರೋ ಕಲಿಸಿದ ಹಾಗೆ ಬರ್ತಾ ಇದೆ. ಆಪರೇಷನ್ ಸಕ್ಸಸ್ ಆಯ್ತು. ಡಿಸ್ಚಾರ್ಜ್ ಆಗುವಾಗ ತಾಯಿಯನ್ನು ಕರೆದು ಹೇಳ್ತಾರೆ, ಈ ಮಗುವನ್ನು ನನ್ನ ಎದುರಿಗೆ ಕರ್ಕೊಂಡು ಬರಬೇಡಿ, ನನ್ನ ಹೃದಯದಲ್ಲಿರುವಂತ ದೇವರು ಹೇಗಿದ್ದಾನೆ ಅಂತ ಆ ಮಗು ಪ್ರಶ್ನೆ ಕೇಳಿದ್ರೆ ಇಷ್ಟು ದೊಡ್ಡ ಸರ್ಜನ್ ನನ್ನಲ್ಲಿ ಕೊಡ್ಲಿಕ್ಕೆ ಉತ್ತರ ಇಲ್ಲಲ್ಲ. ಅದಕ್ಕೆ ಹೇಳಿದ್ದು, ಭಾರತ ದೇಶ ಉದ್ಧಾರ ಆಗಬೇಕು ಅಂತಾದ್ರೆ ಅಮೆರಿಕದಿಂದ ಒಬಾಮ ಬರೋದು ಬೇಡ, ಭಾರತದ ಮನೆಯ ಒಬ್ಬ ಅಮ್ಮ ಸಾಕು, ಜನನಿ ತಾನೇ ಮೊದಲ ಗುರು. ಆ ಅಮ್ಮಂದಿರು ಚಿಕ್ಕದಿರುವಾಗದಿಂದ ಒಳ್ಳೆಯ ಸಂಗೀತ. ಯಾಕೆಂದ್ರೆ ಇವತ್ತು ನಾವು ಮೆಟೀರಿಯಲಿಸ್ಟಿಕ್ ಅನ್ನೇ ತುಂಬಿಸ್ತಾ ಇದ್ದೇವೆ ಮಕ್ಕಳಿಗೆ. They loved the people and used the things, but now we are loving the things and using the people. ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಂತ ಮಗ, ಅಪ್ಪ ಅಮ್ಮ ಮಾತ್ರ ಊರಿನಲ್ಲಿ. ಅಪ್ಪ ಫೋನ್ ಮಾಡ್ತಾನೆ ಮಗನಿಗೆ, ಅಮ್ಮನಿಗೆ ಸೀರಿಯಸ್ ಇದೆ ಬಂದು ನೋಡು. ಮಗ ಹೇಳ್ತಾನೆ, ನನಗೆ ಬರ್ಲಿಕ್ಕೆ ಟೈಮ್ ಇಲ್ಲ, 20 ಲಕ್ಷ ರೂಪಾಯಿ ಅಕೌಂಟ್ಗೆ ಇವತ್ತು ಕ್ರೆಡಿಟ್ ಮಾಡ್ತೇನೆ, ಮತ್ತೆ ಬೇಕಿದ್ರೆ ಕೇಳಿ, ನನ್ನ ಅಮ್ಮನಿಗೆ ಮದ್ದು ಮಾಡಿ. 6 ತಿಂಗಳ ನಂತರ ಅಪ್ಪ ಫೋನ್ ಮಾಡ್ತಾರೆ, ಅಮ್ಮ ಬದುಕಲಿಲ್ಲ ಮಗು, ಒಬ್ಬನೇ ಮಗ ಇದೆಯಲ್ಲ, ಬಂದು ಅಮ್ಮನ ಶವಕ್ಕೆ ಒಂದು ಬೆಂಕಿ ಕೊಟ್ಟು ಹೋಗ್ತೀಯಾ? ಮಗ ಹೇಳ್ತಾನೆ, ನನಗೆ ಬರ್ಲಿಕ್ಕೆ ಪುರುಸೋತಿಲ್ಲಪ್ಪ, ನೀನೊಂದು ಕೆಲಸ ಮಾಡು, ಪಕ್ಕದ ವಿಡಿಯೋಗ್ರಾಫರ್ ಅನ್ನು ತೆಗೆದು ಕರ್ಕೊಂಡು ಬಂದು ನನ್ನ ಅಮ್ಮನ ಶವ ಸಂಸ್ಕಾರದ ಎಲ್ಲ ವಿಡಿಯೋ ಶೂಟಿಂಗ್ ಅನ್ನು ನನಗೆ ಕಳಿಸಿಕೊಡು, ನಾನು ನೋಡ್ತೇನೆ. 2 ವರ್ಷ ಬಿಟ್ಟು ಊರಿಗೆ ಬಂದಂತ ಮಗನಲ್ಲಿ ಅಪ್ಪ ಕೇಳ್ತಾರೆ, 10 ಮಕ್ಕಳ ಹೊತ್ತು ಹೆತ್ತು ಪೊರೆವಳು ತಾಯಿ ಮುತ್ತು ಮಾಣಿಕವೆಂದು ಕರೆದು 10 ಮಕ್ಕಳು ಸೇರಿ ಕೊನೆಗವಳ ಪೊರೆಯಲಿಕ್ಕೆ 10 ಗೋಳಾಡುವರು ಗೋಳು ಬಸವ. 10 ಮಕ್ಕಳಿದ್ರು ಕೂಡ ನೋಡ್ಕೊಳ್ಳೋದಿಲ್ಲ ಅಂತೆ, ನೀನು ಒಬ್ಬ ಇದ್ದು ಯಾಕೆ ಬರ್ಲಿಲ್ಲ? ಅಷ್ಟೊತ್ತಿಗೆ ಮಗ ಹೇಳ್ತಾನೆ, ಯಾಕೆ ಬರ್ಬೇಕು ನಾನು? ಶಾಲೆಯಿಂದ ಓಡೋಡಿಕೊಂಡು ಬಂದು ಬ್ಯಾಗ್ ಬದಿಯಲ್ಲಿಟ್ಟು ನಿಮ್ಮ ಮಡಿಲಲ್ಲಿ ಕೂತು ನಿಮ್ಮಲ್ಲಿ ಒಂದು 10 ನಿಮಿಷ ಅರ್ಧ ಗಂಟೆ ಅಪ್ಪಿ ಹಿಡ್ಕೊಂಡು ಮಾತಾಡಬೇಕು ಅಂತ ಎಷ್ಟು ಸಮಯದಿಂದ ಆಸೆ ಇತ್ತು. ನೀವು ನನ್ನಲ್ಲಿ ಹೇಳಿದ್ದಿಷ್ಟೇ, ಬ್ಯಾಗ್ ಬದಿಗಿಡು ಮಗ, ಟಿಫಿನ್ ಮಾಡು, ಓದು, 99 ಮಾರ್ಕ್ 100ಗೆ 100 ತೆಗಿಬೇಕು, ಕ್ಲಾಸ್ ಅಲ್ಲಿ ಟಾಪರ್ ಆಗಬೇಕು, ಮೆರಿಟ್ ಅಲ್ಲಿ ಸೀಟ್ ಸಿಗ್ಬೇಕು, ಇಷ್ಟು ಕಲಿಬೇಕು, ಕೆಲಸ ಸಿಗ್ಬೇಕು, ವಿದೇಶಕ್ಕೆ ಹೋಗ್ಬೇಕು, ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು, ದೊಡ್ಡ ಮನೆ ಕಟ್ಟಬೇಕು. ಅದನ್ನೆಲ್ಲ ಮಾಡಿದ್ದೇನಲ್ಲ ನಾನು. ಅಮ್ಮನ ಹೆಣ ಸುಡ್ಲಿಕ್ಕೆ ಬೇಕಾದ ಬೆಂಕಿ ಬೆಟ್ಟಿಗೆ ಅಂಗಡಿಯಲ್ಲಿ ಇರ್ಲಿಲ್ವ ಅಂತ ಮಗ ಕೇಳ್ತಾನೆ. They loved the people and used the things. Now we are loving the things and using the people. ಮಕ್ಕಳಿಗೆ ವಸ್ತುವಿನ ಬಗ್ಗೆ ಆಸೆ ಹೆಚ್ಚು ಹುಟ್ಟಿಸ್ಲಿಕ್ಕೆ ಹೋಗುದಲ್ಲ, ಮನುಷ್ಯನ ಬಾಂಧವ್ಯದ ಬಗ್ಗೆ ಆಸೆ ಹುಟ್ಟಿಸಬೇಕು. ಇಲ್ಲ ಅಂತಾದ್ರೆ ಇವತ್ತು ಮಕ್ಕಳನ್ನು ಪಾಪ ಕೂಲಿ ಕೆಲಸ ಮಾಡಿ, ಕಸ ಗುಡಿಸಿ, ಯಾರ್ಯಾರ ಮನೆಯಲ್ಲಿ ಪಾತ್ರೆ ಕೆಲಸ ಮಾಡಿ, ಗೂಡಂಗಡಿಯಲ್ಲಿ ಕೆಲಸ ಮಾಡಿ ಬಂದು ಮಕ್ಕಳಿಗೆ ಬೇಕಾದ್ದನ್ನ ತೆಗೆದುಕೊಡ್ತಾರೆ. ಆದ್ರೆ ನನ್ನ ಅಮ್ಮ ಕೂಲಿ ಕೆಲಸದವಳು, ನನ್ನ ಅಮ್ಮ ಕೂಲಿ ಕಾರ್ಮಿಕೆ, ನನ್ನ ಅಪ್ಪನಿಗೆ ಗೂಡಂಗಡಿ ವ್ಯಾಪಾರಿ, ನನ್ನ ಅಪ್ಪ ಕಟ್ಟು ಹೊರುವುದು ಹೇಳಲಿಕ್ಕೆ ಮಕ್ಕಳಿಗೆ ನಾಚಿಕೆ. ಯಾಕಂದ್ರೆ ನಾವು ಹೇಳಿದ್ದೇವೆ, ಅದಕ್ಕಾದ್ರೆ ಮರ್ಯಾದೆ ಜಾಸ್ತಿ, ಇದಕ್ಕಾದ್ರೆ ಮರ್ಯಾದೆ ಕಡಿಮೆ, ಅದಕ್ಕಾದ್ರೆ ಭಯಂಕರ ಸ್ಕೋಪು. ಇನ್ನು ಮುಂದಿನ ಮಕ್ಕಳಿಗೆ ಹೇಳಿ, ಪ್ರಾಮಾಣಿಕವಾಗಿ ಕಸ ಗುಡಿಯುವವನಿಗೂ ಗೌರವ ಕೊಡ್ಲಿಕ್ಕೆ ಮೊದಲು ಕಲಿ ಮಗು, ಗೌರವ ಕೊಡ್ಲಿಕ್ಕೆ ಮೊದಲು ಕಲಿ. ನಮ್ಮ ದೇಶದಲ್ಲಿ ಇಡೀ ದೇಶ ನಡೀತಾ ಇರೋದು ಕೇವಲ ಮಾರ್ಕ್ ಇದ್ದವರಿಂದ ಮತ್ತು ದುಡ್ಡಿದ್ದವರಿಂದ ಮಾತ್ರ ಅಲ್ಲ ಎಂಬ ಕಲ್ಪನೆ ನಮ್ಮ ಮಕ್ಕಳಿಗೆ ಮೂಡಿಸಬೇಕು. ಎಜುಕೇಶನ್ ನ ಒಟ್ಟಿಗೆ ಮಾನವೀಯ ಸಂಬಂಧಗಳು ನಮ್ಮಲ್ಲಿ ತಳಪಾಯದಲ್ಲಿ ಉಳಿಯದಿದ್ರೆ ನಾವು
ಮುಂದಿನ ದಿನಗಳನ್ನು ಎಷ್ಟು ಕಷ್ಟವಾಗಿ ನೋಡಬಹುದಾಗ್ತದೆ. ಹಾಗಾಗಿ ಎಜುಕೇಶನ್ ಮನೆಯಲ್ಲಿ ಅಲ್ಲಿಂದ ಪ್ರಾರಂಭ ಆಗಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ಪ್ರಾರಂಭ ಆಗಬೇಕಾದು ಇಲ್ಲಿಂದ ಹೇಳುವುದಕ್ಕೆ ನಮ್ಮ ಮನೆಯಿಂದಲೇ ಮೊದಲ ಪಾಠಶಾಲೆ ಅಂತ ನಮ್ಮ ಹಿರಿಯರು ಹೇಳಿದ್ರು. ಅದಕ್ಕೆ ಮನೆಯಲ್ಲಿ ಒಟ್ಟಿಗಿರುವಾಗ ಎಂತ ಸಂಬಂಧಗಳಿತ್ತು ಮೊದಲು, ಎಷ್ಟು ಒಳ್ಳೆ ರೀತಿಯ ಸಂಬಂಧಗಳಿತ್ತು ನಮ್ಮ ಮನೆಯಲ್ಲಿ. ಆದ್ರೆ ಇವತ್ತು ನಮ್ಮ ಆಸ್ಪತ್ರೆಗಳಿಗೆ ಹೋದ್ರೆ ಹೇಳ್ತಾರೆ, ಇವತ್ತು ಅಟೆಂಡ್ ಮಾಡ್ಲಿಕ್ಕೆ ಜನ ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರೂ ಅವರವರ ಇದರಲ್ಲಿ ಬಿಸಿ. ಆಸ್ಪತ್ರೆಯಲ್ಲಿ ಬೇಕಿದ್ರೆ ಲಕ್ಷಗಟ್ಟಲೆ ಕೊಡುವವರಿದ್ದಾರೆ, ಆದ್ರೆ ಬಂದು ಅಟೆಂಡ್ ಮಾಡುವಂತ ಪರಿಸ್ಥಿತಿಯಲ್ಲಿ ಯಾರು ಇವತ್ತು ಇಲ್ಲ. ಹಾಗಾದ್ರೆ ಎಜುಕೇಶನ್ ಅಂದ್ರೆ ಒಂದು ಕಾಲ ಇತ್ತು, ನಾನು ದುಡಿಬೇಕು, ನನಗೆ ಬೇಕಾದನ್ನ ಸಂಪಾದನೆ ಮಾಡಬೇಕು ಮತ್ತು ನನ್ನ ಅಪ್ಪ ಅಮ್ಮನನ್ನ ಒಂದು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತ ಕಾಲ ಇತ್ತು. ಆದ್ರೆ ಇವತ್ತು ಅಪ್ಪ ಅಮ್ಮ ಒಂದು ATM ಮಿಷಿನ್ ಆಗಿ ಕೇಳಿದ್ದನ್ನ ಕೊಡುವಂತ ಒಂದು ವ್ಯವಸ್ಥೆ ಮಾತ್ರ ಉಂಟು ಅಂತ ಆದ್ರೆ ನಮ್ಮಲ್ಲಿ ಮಾನವೀಯ ಸಂಬಂಧಗಳಿಗೆ ಬೆಲೆ ಇಲ್ಲದಂತಾಗ್ತದಲ್ಲ. ಇದು ಆಗಬಾರದು ಎಂಬ ಕಾರಣಕ್ಕಾಗಿ ಮಕ್ಕಳಿಗೆ ಚಿಕ್ಕದಿರುವಾಗ ಒಳ್ಳೆಯ ಸಾಹಿತ್ಯವನ್ನ ಹೇಳಿ ನಾವಿವತ್ತು ಸುಲಭದಲ್ಲಿ ಕಾಲಕ್ಕೆ ದೂರ ಹಾಕೋದು. ಕಾಲ ಕೆಟ್ಟೋಗಿದೆ, ಕಾಲ ಕೆಟ್ಟೋಗಿದೆ, ಕಾಲ ಕೆಟ್ಟೋಗಿದೆ. ಕಾಲ ಖಂಡಿತವಾಗಿ ಕೆಟ್ಟೋಗ್ಲಿಲ್ಲ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಆಗ್ತಾ ಉಂಟು, ಹಲಸಿನ ಮರದಲ್ಲಿ ಹಲಸಿನ ಹಣ್ಣೆ ಆಗ್ತಾ ಉಂಟು. ಪ್ರಾಕೃತಿಕ ವಿಕೋಪಗಳು ಸ್ವಲ್ಪ ಆಗ್ತಾ ಇದೆ, ಅದು ಮನುಷ್ಯನ ದುರಾಸೆಯಿಂದಾಗಿ ಸ್ವಲ್ಪ ಆಗ್ತಾ ಇದೆ. ಅದಕ್ಕೆ 0 ಇಂದ 6 ವರ್ಷದವರೆಗಿನ ಮಗು ಪ್ರಕೃತಿಯಲ್ಲಿ ಆಟ ಆಡಬೇಕು. ಪ್ರಕೃತಿಯಲ್ಲಿ ಆಟ ಆಡಿದ್ರೆ ಮಾತ್ರ ಆ ಮಗುವಿಗೆ ಅಷ್ಟವಿಧದ ಬುದ್ಧಿವಂತಿಕೆ ಬರ್ತದೆ. ಆದ್ರೆ ನಮಗೆ ಇವತ್ತು ಧಾವಂತ ಜಾಸ್ತಿ ಆಗಿದೆ. ಕಂಪ್ಯಾರಿಸನ್ ಅಂಡ್ ಕಾಂಪಿಟಿಷನ್ ನಮ್ಮ ಮಕ್ಕಳನ್ನು ಎರಡು ಹಾಳು ಮಾಡ್ತಾ ಇದೆ. ಒಂದು ನಮ್ಮ ಮನೆಯ ಮಗು ಒಳ್ಳೆ ಮಾರ್ಕ್ ತೆಗಿಬೇಕು, ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಬಂಧದ ಉಳಿದ ಮಕ್ಕಳೊಟ್ಟಿಗೆ ನಾವು ಅವರನ್ನು ಕಂಪೇರ್ ಮಾಡಬೇಕು. ಇನ್ನೊಂದು ಕಾಂಪಿಟಿಷನ್ಗಾಗಿ ನಮ್ಮ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದೇವೆ. ಸ್ಪರ್ಧಾತ್ಮಕ ಯುಗ. ಆದ್ರೆ ಮಕ್ಕಳು ಇವತ್ತು ಆತ್ಮಹತ್ಯೆ ಹತ್ರ ಹೋಗ್ತಾ ಇದ್ದಾರೆ, ಆತ್ಮ ಪರಿವರ್ತನೆ ಹತ್ರ ಹೋಗ್ತಾ ಇಲ್ಲ. ಅದಕ್ಕೆ ಮನೆಯಲ್ಲಿ ಒಳ್ಳೆಯ ಸಾಹಿತ್ಯ ನಮ್ಮ ಮಕ್ಕಳಿಗೆ ಕೊಡುವಂತ ಒಂದು ಮೊಟ್ಟೆ ಕೈಯಲ್ಲುಂಟು, ಹೊರಗಿನ ಶಕ್ತಿಯಿಂದ ಹಾಕಿದ್ರೆ, ಶಕ್ತಿಯನ್ನು ಪ್ರಯೋಗ ಮಾಡಿದ್ರೆ ಆ ಮೊಟ್ಟೆ ಅಲ್ಲೇ ಒಡೆದೋಗ್ತದೆ. ಒಳಗಿನ ಶಕ್ತಿಯಿಂದ ಆ ಮೊಟ್ಟೆ ಬಂದ್ರೆ ಒಂದು ಜೀವ ಪ್ರಾರಂಭ ಆಗ್ತದೆ ಬಂಧುಗಳು. ಹಾಗಾಗಿ ಕಾಲ ಹಾಳಾಗಿದೆಲ್ಲ, ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನ ಕಲಿಸುವಂತ ಒಂದು ಕೆಲಸವನ್ನು ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು. ಯಾಕೆಂತ ಹೇಳಿದ್ರೆ ಇಲ್ಲ ಅಂತಾದ್ರೆ ಇವತ್ತು ಸಾಮಾನ್ಯ ಜ್ಞಾನ ಇಲ್ಲದೆ ಬರೇ ಮೀಡಿಯಂ, ಬರೇ ಅದು ಇದು ಅಂತ ಮಾತ್ರ ನಾವು ಹೋಗುವಂತ ಪರಿಸ್ಥಿತಿಯಲ್ಲಿ ಬರ್ತದೆ. ಕಾಲ ಹಾಳಾಗಿದೆ ಅಂತ ಹೇಳಲಿಕ್ಕೆಲ್ಲ. ನಾವು ದೇವಸ್ಥಾನಗಳಿಗೆ, ಧರ್ಮಕ್ಷೇತ್ರಗಳಿಗೆ ಹೋಗ್ತೇವೆ, ಹೋಗುವಾಗ ತೆಂಗಿನಕಾಯಿ ತಗೊಂಡು ಹೋಗ್ತೇವೆ, ಬಾಳೆಹಣ್ಣು ತಗೊಂಡು ಹೋಗ್ತೇವೆ, ಅಂಗಡಿಯಿಂದ ಹೇಳ್ತೇವೆ ತೆಂಗಿನಕಾಯಿ ಕೊಡಿ, ಬಾಳೆಹಣ್ಣು ಕೊಡಿ ಅಂತ. ಒಳಗೆ ಕೊಂಡೋಗಿ ಹೊರಗೆ ತರುವಾಗ ಅದನ್ನು ಪ್ರಸಾದ ತಗೊಳ್ಳಿ ಅಂತ ಹೇಳ್ತೇವೆ. ಅದೇ ತೆಂಗಿನಕಾಯಿ, ಅದೇ ಬಾಳೆಹಣ್ಣು ಪ್ರಸಾದವಾಗಿ ಬದಲಾವಣೆ ಆದದ್ದು ಯಾವಾಗ? ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕಾಗಿದೆ. ಮಕ್ಕಳಿಗೆ ಸಂಸ್ಕಾರ ತುಂಬಿಸುವಂತ ಕೆಲಸ ಆಗಬೇಕಾಗಿದೆ ನಮ್ಮ ಮನೆಯಲ್ಲಿ. ಕಾಲ ಹಾಳಾಗಿದೆ ಅಂತ ನಾವು ಹೇಳ್ತೇವೆ, ವ್ಯತ್ಯಾಸ ಮಾತ್ರ ಕಾಲದಲ್ಲಿ ಆಗಿದೆ. ನಮ್ಮ ಜೀವನ ಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದು ಏನು ವ್ಯತ್ಯಾಸ ಆಗಿದೆ, ಯಾವ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ, ಅದರಲ್ಲಿ ಯಾವುದು ಒಳ್ಳೆದು ಯಾವುದು ಕೆಟ್ಟದು, ಅದನ್ನು ನಾವು ಹೇಗೆ ತಗೊಳ್ಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯ ಬಂಧುಗಳು. ಒಂದು ಶಾಲೆಗೆ ವಾರ್ಷಿಕೋತ್ಸವ ದಿವಸ ಒಬ್ರು ಬಂದು ಒಂದು ಬುಟ್ಟಿ ಆಪಲ್ ಕೊಟ್ಟಿದ್ದಾರೆ, ಮಕ್ಕಳಿಗೆಲ್ಲ ಆಪಲ್ ಹಂಚಿ ಅಂತ. ಮಾಸ್ಟರ್ ಹೇಳಿದ್ರು ಆಪಲ್ ಹಂಚಲಿಕ್ಕೆ ಪುರುಸೋತಿಲ್ಲ, ಅಲ್ಲಿ ಇಟ್ಟು ಹೋಗಿ. ಮತ್ತೊಬ್ರು ಚಾಕ್ಲೇಟ್ ತಂದು ಕೊಟ್ರು, ಚಾಕ್ಲೇಟ್ ಹಂಚಲಿಕ್ಕೆ ಪುರುಸೋತಿಲ್ಲ ಅಂತ ಮೇಷ್ಟ್ರು ಏನು ಮಾಡಿದ್ರು, ಆಪಲ್ ನ ಬುಟ್ಟಿ ಇಟ್ಟು ಬೋರ್ಡ್ ಹಾಕಿದ್ರು, ಆಪಲ್ ಒಂದೊಂದೇ ತೆಗೆದುಕೊಳ್ಳಿ, ದೇವರು ನೋಡುತ್ತಿದ್ದಾನೆ. ಅವರು ಬರೆದು ತಿರುಗಲಿಲ್ಲ, ಮತ್ತೊಬ್ಬ ಹೋಗಿ ಚಾಕ್ಲೇಟ್ ನಂತರ ಬರದಂತೆ, ಚಾಕ್ಲೇಟ್ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ, ದೇವರು ಆಪಲ್ ನೋಡುತ್ತಿದ್ದ. ನಾವು ಗ್ರಹಿಸಿದ್ದು ಮಕ್ಕಳಿಗೆ ಗೊತ್ತಾಗುದಿಲ್ಲ. ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಮಗು ಒಟ್ಟಿಗೆ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ, ಒಂದು ಚಾನಲ್ ನಲ್ಲಿ ಕಡಿಮೆ ಬಟ್ಟೆ ಹಾಕಿ ಕುಣಿತಾ ಇದ್ದಾರೆ. ಮಗು ಕೇಳಿತು, ಅಪ್ಪ ನಾವೆಲ್ಲ ಫುಲ್ ಬಟ್ಟೆ ಹಾಕಿದ್ದೇವೆ, ಅವ್ರು ಯಾಕೆ ಕಡಿಮೆ ಹಾಕಿ? ಮೊನ್ನೆ ಮಳೆ ಬಂದದ್ದಲ್ಲ ಮಗ, ಬೊಳ್ಳ ಬಂತಲ್ಲ, ಎಲ್ಲ ಹೋಗಿದೆ ಮಗ, ಮನೆ ಬಟ್ಟೆ ಪೆಟ್ಟಿಗೆ ಎಲ್ಲ ಹೋಗಿದೆ, ಹಾಗೆ ಸಿಕ್ಕಿದ್ದನ್ನು ಹಾಕಿ ಕುಣಿಯುವುದು. ಮಕ್ಕಳ ಮನಸ್ಸು ಬಾರಿ ಮೃದು. ಮಗು ಹೇಳ್ತದೆ, ಹೌದಲ್ಲಪ್ಪ, ಪಾಪ ಅಲ್ಲಪ್ಪ, ಪಾಪ, ಚಾನಲ್ ಚೇಂಜ್ ಮಾಡಬೇಡಪ್ಪ, ಅದಕ್ಕಿಂತಲೂ ಸ್ವಲ್ಪ ಬಡವರು ಬರ್ತಾರ ನೋಡುವ. ನಾವು ಚಿಕ್ಕದಿರುವಾಗ ಟೀಚರ್ ಕೇಳ್ತಾ ಇದ್ರು, ಕೋಳಿ ಮೊಟ್ಟೆಯಿಂದ ಮರಿ ಹೇಗೆ ಹೊರಗೆ ಬರ್ತದೆ ಹೇಳು? ನಾವು ಹೇಳ್ತಾ ಇದ್ದೆವು, ಅದು ತಾಯಿ ಕೋಳಿ, ಅದ್ರ ಮೇಲೆ ಕೂತು ಬೆಚ್ಚ ಕಾವು ಕೊಟ್ರೆ ಪಟಲ ಹೊಡೆದು ಹೊರಗೆ ಬರ್ತದೆ ಅಂತ. ಇವತ್ತಿನ ಮಕ್ಕಳಲ್ಲಿ ಕೇಳಿ, ಕೋಳಿ ಮೊಟ್ಟೆಯಿಂದ ಮರಿ ಹೇಗೆ ಹೊರಗೆ ಬರ್ತದೆ? ಅದು ಒಳಗೆ ಹೇಗೆ ಹೋಯ್ತು ಅಂತ ಫಸ್ಟ್ ಹೇಳಿ, ಆಮೇಲೆ ಹೊರಗೆ ಹೇಗೆ ಬಂತು ಅಂತ ಹೇಳ್ತಾರೆ. ಇದನ್ನೇ 0 ಇಂದ 16 ವರ್ಷದವರೆಗಿನ ಮಗು ಯಾವುದನ್ನು ನೋಡ್ತದೆ, ಯಾವುದನ್ನು ಕೇಳ್ತದೆ, ಅದು ಅದರ ಮೆದುಳಲ್ಲಿ ದಾಖಲಾಗ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಎಜುಕೇಶನ್ ಅಂದ್ರೇನು, ಸಿಲೆಬಸ್ ಅಂದ್ರೇನು ಅಂತ ಹೇಳುವಂತ ಒಂದು ಪ್ರಯತ್ನ ಗೀತ ಸಾಹಿತ್ಯ ಸಂಭ್ರಮದಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳೇ. ಹುಟ್ಟುವಾಗ ಅಳ್ತಾ ಬಂದಿದ್ದೇವೆ, ಹೋದ ಮೇಲೆ ಮತ್ತೆ 4 ಜನ ಅಳ್ತಾರೆ. ನಾವು ಎಷ್ಟು ಸಮಯ ಇದಕ್ಕೆ ಬಂದಿದ್ದೇವೆ?
5ನೇ ಕ್ಲಾಸಿನ ಹುಡುಗಿಗೆ ಕರೆಂಟ್ ಹೋದ ಮೇಲೆ ಅಜ್ಜಿ ಓದು ಮಗ ಅಂತ ಹೇಳಿದ ತಕ್ಷಣ ಹೋಗಿ ರಿಬ್ಬನ್ ತಕೊಂಡು ಹ್ಯಾಂಗ್ ಮಾಡುವಂತ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳಿದ್ದಾರೆ ಅಂತ ಆದ್ರೆ 2 ದಿನ ಮೊದಲು ನಡೆದಂತ ಘಟನೆ. ಕರೆಂಟ್ ಹೋದಂತ ಪರಿಸ್ಥಿತಿಯಲ್ಲಿ ಓದು ಮಗ ಅಂತ ಅಜ್ಜಿ ಹೇಳಿದ್ದು, ಸ್ವಲ್ಪ ಹೊತ್ತಲ್ಲಿ ರಿಬ್ಬನಿಗೆ ನೇತಾಡ್ತಾ ಇದ್ದಾಳೆ ಮಗಳು ಅಂತಾದ್ರೆ 5ನೇ ಕ್ಲಾಸಿನ ವಿದ್ಯಾರ್ಥಿನಿ. ನಾವು ಟಿವಿಯಲ್ಲಿ ಪೇಪರ್ನಲ್ಲಿ ಏನು ನೋಡ್ತಾ ಇದ್ದೇವೆ? ಭವ್ಯ ಭಾರತ ದೇಶವನ್ನು ಕಟ್ಟಬೇಕಾದಂತ ಯುವ ಜನರ ಸಮೂಹ ಇವತ್ತು ಪೇಪರ್ನಲ್ಲಿ ಫೋಟೋ ತೆಗೆಯುವಾಗ ಕೊಲೆಗಾಗಿ, ಅತ್ಯಾಚಾರಕ್ಕಾಗಿ, ದರೋಡೆ ಪ್ರಕರಣ, ಅನ್ಯಾಯ ಪ್ರಕರಣ ಅಥವಾ ಕಳ್ಳತನ ಪ್ರಕರಣ, ಡ್ರಗ್ಸ್ ಗಾಂಜಾ ಮಾಫಿಯಾಗಳಲ್ಲಿ ಜೈಲಿಗೆ ಸೇರ್ತಾ ಇದ್ದಾರೆ ಅಂತ ಆದ್ರೆ, ಸ್ವಾಮಿ ವಿವೇಕಾನಂದರು ಹೇಳಿದ 100 ಜನ ಯುವಕರನ್ನು ಕೊಡಿ ಭಾರತದ ಭವಿಷ್ಯತ್ತನ್ನು ಬದಲಾವಣೆ ಮಾಡ್ತೇನೆ ಅಂತ ಹೇಳಿದಂತ ಕನಸು ಇವತ್ತು ಏನಾಗ್ತಾ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳು. ಹಾಗಾಗಿ ಎಜುಕೇಶನ್ ಸಿಕ್ಕಿದಂತ ಎಲ್ಲರೂ ಕೂಡ ವಿದ್ಯಾಭ್ಯಾಸ ದಿಕ್ಕಿನಗಳು ಮಾತ ಇನಿ ಇಂದು ಮಲ್ತೊಂದುಲ್ಲೆರ ಎಡ್ಡೆ ಬೇಲೆ ಮಲ್ತೊಂದುಲ್ಲೆರ ಅಂತೂನಾಗ ಬಹುಶಃ ನಮ್ಮಲ್ಲಿರುವಂತ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ಮಾರ್ಕ್ ಮತ್ತು ದುಡ್ಡಿನ 2ರ ಹಿಂದೆ ನಮ್ಮ ಮಕ್ಕಳನ್ನ ಓಡ್ಲಿಕ್ಕೆ ಕಲಿಸಿ ನಾವು ಈ ಸಮಸ್ಯೆ ಹಿಂದೆ ಹೋಗ್ತಾ ಇದ್ದೇವೆ ಅಂತ ಕಾಣ್ತದೆ ಬಂಧುಗಳೇ. ಅದಕ್ಕೆ ಇನ್ನು ಮುಂದಿನ ಮಕ್ಕಳಿಗೆ ಹೇಳಬೇಕಾಗಿದೆ, ಜೀವನದಲ್ಲಿ ಮಾರ್ಕ್ ಒಂದೇ ಮುಖ್ಯ ಅಲ್ಲ ಮಗು, ರಿಮಾರ್ಕ್ ಬಾರದ ಹಾಗೆ ನಿನ್ನ ಜೀವನವನ್ನು ಒಂದು ಚೆನ್ನಾಗಿ ನೋಡಿಕೋ. ಯಾಕಂದ್ರೆ ನಮ್ಮಲ್ಲಿ ದುಡ್ಡು ಬಂದ ಕೂಡಲೇ ಎಲ್ಲಾ ರೀತಿಯ ಸಂಸ್ಕಾರಗಳು ಕೂಡ ನಾಶ ಆಗ್ತಾ 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 ಒಂದು ರಾಜನ ಒಂದು ವಜ್ರದ ಉಂಗುರವನ್ನು ಒಂದು ಇಲಿ ನುಂಗಿ ಹಾಕಿ ಸೇವಕನನ್ನು ಕರೆದು ಹೇಳಿದ, ಎಷ್ಟೋ ಇಲಿಗಳು ಬಂದಿದೆ, ಒಂದು ಇಲಿ ನನ್ನ ವಜ್ರದ ಉಂಗುರವನ್ನು ನುಂಗಿ ಹಾಕಿದೆ, ಹೋಗಿ ಹುಡುಕಿಕೊಂಡು ಬಾ. ಅವ ಹೋಗಿ 5 ನಿಮಿಷದಲ್ಲಿ ಬಂದ. ರಾಜ ಕೇಳಿದ, ಅಲ್ಲ ಅಷ್ಟು ಇಲಿಗಳ ಮಧ್ಯದಲ್ಲಿ ಇದೇ ಇಲಿ ವಜ್ರ ನುಂಗಿದ್ದು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಆಗ ಅವ ಹೇಳಿದಂತೆ, ಏನಿಲ್ಲ, ತುಂಬಾ ಇಲಿ ಒಂದೇ ಕಡೆ ಇತ್ತು, ಒಂದು ಇಲಿ ಹೋಗಿ ಕಲ್ಲಿನ ಮೇಲೆ ಕೂತಿತ್ತು, ಅದನ್ನೇ ಹೊಟ್ಟೆ ಕೊಯ್ದು ನೋಡುವಾಗ ಅದರ ಹೊಟ್ಟೆಯಲ್ಲಿ ಉಂಗುರ ಇತ್ತು. ಅದು ಹೇಗೆ ಗೊತ್ತಾಯ್ತು? ಅದು ಸ್ವಲ್ಪ ಸಂಪತ್ತು ಬಂದ ತಕ್ಷಣ ನಾವು ಬೇರೆಯವರೊಂದಿಗೆ ಬೆರಿಲಿಕ್ಕೆ ಹೋಗುದಿಲ್ಲ, ಸ್ವಲ್ಪ ಎತ್ತರದಲ್ಲಿ ಕೂತ್ಕೊಳ್ತೇವೆ. ನಮಗೆ ಹಣ ಬಂದ ತಕ್ಷಣ ಹಣ ಮಾಡುವಂತ ದಾರಿ ನಮ್ಮ ಮಕ್ಕಳಿಗೆ ಹೇಳಿಕೊಡದೆ ಹನಿ ಟ್ರ್ಯಾಪ್ ಮಾಡಿ ಕೂಡ ದುಡ್ಡು ಮಾಡ್ಲಿಕ್ಕೆ ಹೊರಡುವಂತ ಸಮಾಜ ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ನಾರ್ಮಲ್ ಡೆಲಿವರಿ ಆಗ್ತದೆ ಅಂತ ಆದ್ರೆ ಸಿಸೇರಿಯನ್ನಿಗೆ ಒತ್ತಾಯ ಮಾಡಿ ಹುಟ್ಟುವಾಗ್ಲೇ ಹಣ ಮಾಡುವಂತ ಪರಿಸ್ಥಿತಿ, ಜೀವ ಹೋದ ಮೇಲೆ ವೆಂಟಿಲೇಟರ್ ಅಲ್ಲಿ ಇಟ್ಟು ಕೂಡ ದುಡ್ಡು ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಮಾನವೀಯ ಸಂಬಂಧಗಳು ಎಷ್ಟು ಹಾಳಾಗ್ತಾ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಯಾಕಂದ್ರೆ ಭಾವನಾತ್ಮಕ ಸಂಬಂಧಗಳು ನಮ್ಮ ಮನೆಗೆ ತಂತ್ರಜ್ಞಾನ ಬಂದ ಕೂಡಲೇ ಹಾಳಾಗಿ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಮುಂದಿನ ಇಲೆಕ್ಷನ್ ಬಗ್ಗೆ ಆಲೋಚನೆ ಮಾಡಿ, ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವುದರ ಒಟ್ಟಿಗೆ ಮುಂದಿನ ಜನರೇಷನ್ ಬಗ್ಗೆ ಆಲೋಚನೆ ಮಾಡುವಂತ ಜನಪ್ರತಿನಿಧಿಗಳು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅದು ನಮಗೆ ಸಂತೋಷದಂತ ವಿಚಾರ ಬಂಧುಗಳೇ. ಹಾಗಾಗಿ ಇವತ್ತು ಆಲೋಚನೆ ಮಾಡಿ ವಿದ್ಯಾಭ್ಯಾಸಕ್ಕೆ, ಹಾಗಾದ್ರೆ ಮನೆಯಲ್ಲಿ 5ನೇ ಕ್ಲಾಸಿನ ಹುಡುಗಿಗೆ ಓದು ಅಂತ ಹೇಳುವಂತ ಸ್ವಾತಂತ್ರ್ಯ ಕೂಡ ಅಪ್ಪ ಅಮ್ಮನಿಗಿಲ್ವಾ? ಮಾತೃ ದೇವೋಭವ ಪಿತೃ ದೇವೋಭವ ಹೇಳ್ತಾ ಇರುವಂತ ಸಮಾಜದಲ್ಲಿ ಅಪ್ಪ ಅಮ್ಮ ಒಂದು ATM ಮಿಷಿನ್ ಆಗಿ ಬದಲಾವಣೆ ಆಗ್ತಾ ಇದ್ದಾರೆ ಅಂತ ಆದ್ರೆ ಕೇಳಿದ್ದನ್ನು ಕೊಡಬೇಕು ಹೊರತು ಬೇರೆ ಏನು ಬುದ್ಧಿ ಹೇಳದಂತ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಆತ್ಮ ಪರಿವರ್ತನೆ ಮಾಡುವವರು ಯಾರು? ಆತ್ಮಹತ್ಯೆಗಳನ್ನು ನಿಲ್ಲಿಸಿ ಆತ್ಮ ಪರಿವರ್ತನೆ ಮಾಡುವಂತ ಕೆಲಸ ಆಗಬೇಕಾಗಿದೆ ಇವತ್ತು ಬಂಧುಗಳೇ ನಮ್ಮಲ್ಲಿ. ಅದಕ್ಕೆ ಮಾರ್ಕ್ ಮತ್ತು ದುಡ್ಡಿನ ಹಿಂದೆ ಓಡ್ಲಿಕ್ಕೆ ಕಲಿಸಿ, ನಾವು ತಿನ್ನುವಂತ ತರಕಾರಿ ಕೆಮಿಕಲ್ ಮಿಕ್ಸ್ ಇಲ್ಲದೆ ಸಿಗ್ತಾ ಇಲ್ಲ, ಹಾಲಿಗೆ ಬ್ಲೀಚಿಂಗ್ ಪೌಡರ್ ಮಿಕ್ಸ್ ಆಗ್ತಾ ಇದೆ, ಇದ್ದ ಜಂಕ್ ಫುಡ್ ಗಳಲ್ಲೆಲ್ಲ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ. ನಾಳೆ ನಮ್ಮ ಮಕ್ಕಳಿಗೆ ಮಾರ್ಕ್ ಒಳ್ಳೆದಿದೆ, ಬುದ್ಧಿವಂತಿಕೆ ಒಳ್ಳೆದಿದೆ, ಲಿವರ್ ಸರಿ ಇಲ್ಲ ಅಂತಾದ್ರೆ ಏನು ಪ್ರಯೋಜನ ಆಗ್ತದೆ? ಹಾಗಾಗಿ ನಾವು ಎಲ್ಲಿಂದ ಪ್ರಾರಂಭ ಮಾಡಬೇಕಿದನ್ನು? ಮಾರ್ಕ್ ಇದ್ದವರಿಗೆ ಸನ್ಮಾನ ಮಾಡ್ತೇವೆ, ದತ್ತಿ ನಿಧಿ ಕೊಡ್ತೇವೆ, ಆಮೇಲೆ ಅವರ ಫ್ಲೆಕ್ಸ್ ಎಲ್ಲ ಶಾಲೆಯಲ್ಲಿ ಹಾಕ್ತೇವೆ. ನಮ್ಮ ಶಾಲೆಯ ಮರ್ಯಾದೆ ಉಳಿಸಿದಂತ ಮಕ್ಕಳು 600ರಲ್ಲಿ 599 ಸಿಕ್ಕಿದವನ ಫೋಟೋ ದೊಡ್ಡದು, 98 ಚಿಕ್ಕದು, 60 50ಕ್ಕಾಗುವಾಗ ಚಿಕ್ಕ 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 ದಿಕ್ಕದು ಪಾಸ್ಪೋರ್ಟಿಗೆ ಆಗ್ತದೆ. ತೊಂದರೆ ಇಲ್ಲಪ್ಪ, ಮಾಡುವ, ಸನ್ಮಾನ ಮಾಡುವ. ಆದ್ರೆ ಇಡೀ ವರ್ಷ ನಮ್ಮಂತ ಹಳ್ಳಿಯ ಶಾಲೆಯಲ್ಲಿ ಬೀಗ ಬಂದು ತೆಗಿತಾನಲ್ಲ ಮಾಸ್ಟರ್ ಬರೋದರ ಮೊದಲು ಒಬ್ಬ ಹುಡುಗ, ಮಾಸ್ಟರ್ ಹೋದ ಮೇಲೆ ಬೀಗ ಹಾಕ್ತಾನಲ್ಲ, ಅವನ ವಾರ್ಷಿಕೋತ್ಸವದ ಹೊತ್ತು ಕರೆತೊಂದು ಚಮಚ ಕೊಡುವಂತ ಪ್ರಯತ್ನ ಆದ್ರೂ ನಾವು ಮಾಡಿದ್ದೇವ? ಶಾಲೆಯಲ್ಲಿ ಬಿದ್ದಂತ 50 ರೂಪಾಯಿ 100 ರೂಪಾಯಿಯ ಹಣವನ್ನು ನನ್ನದಲ್ಲ ಸರ್ ಅಂತ ಒಬ್ಬ ಹುಡುಗ ತಂದು ಕೊಡ್ತಾನಲ್ಲ, ಅವನ ಹೆಸರು ಬರೆದಿಟ್ಟು ವಾರ್ಷಿಕೋತ್ಸವದ ಹೊತ್ತು ಅವನಿಗೊಂದು ಲೋಟೆ ಆದ್ರೂ ಬಹುಮಾನ ಕೊಡ್ತಿದ್ರೆ ಅವ ಹಣವನ್ನು ಅಕ್ರಮದಿಂದ ಬಾತ್ರೂಮ್ ಅಲ್ಲಿ ಅಟ್ಟಿ ಇಡ್ಲಿಕ್ಕೆ ಹೋಗ್ಲಿಕ್ಕೆ ಖಂಡಿತ ಹೋಗುದಿಲ್ಲ ಬಂಧುಗಳು. ಯಾಕಂದ್ರೆ ಬಾಲ್ಯದಲ್ಲಿರುವಾಗಲೇ ನನ್ನದಲ್ಲದ್ದು ನನಗೆ ಬೇಡ. ಹಾಗಾದ್ರೆ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ, ನೆಕ್ಸ್ಟ್ ಜನರೇಷನ್ ಅನ್ನ ನಾವು ಯಾವ ರೀತಿ ಎಜುಕೇಶನ್ ಸಿಕ್ಕಿದಂತ ಎಜುಕೇಶನ್ ಅಂದ್ರೆ ಏನು, ಸಿಲೆಬಸ್ ಅಂದ್ರೆ ನಾವು ಸುಲಭದಲ್ಲಿ ಹೇಳ್ತೇವೆ. ಇವತ್ತಿನ ಮಕ್ಕಳು ಮೊಬೈಲ್ ಕೊಟ್ಟು ಹಾಳಾದ್ರು, ಮೊಬೈಲ್ ಅಲ್ಲಿ ಹಾಳಾದ್ರು, ಮೊಬೈಲ್ ಅಲ್ಲಿ ಹಾಳಾದ್ರು, ಮೊಬೈಲ್ ಅಲ್ಲಿ ಹಾಳಾದ್ರು, ಮೊಬೈಲ್ ಅಲ್ಲಿ ಮಕ್ಕಳು ಹಾಳಾದ್ರು, ನಾವು ಹೇಗಿದ್ದೇವೆ?
ಮೊನ್ನೆ ಒಬ್ರು ತಾಯಿ ಮಾತಾಡ್ತಾ ಹೋಗಿ ಕೂತದ್ದು ಹಾವಿನ ಮೇಲೆ. ಪೆಟ್ರೋಲ್ ಪಂಪಿನಲ್ಲಿ ಆದ ಕತೆ ಗೊತ್ತುಂಟು ನಿಮಗೆ. 2 ಬೈಕು ಪೆಟ್ರೋಲ್ ಪಂಪಿಗೆ ಬಂತು. 2 ಬೈಕಿನಲ್ಲಿ ಕೂಡ ಗಂಡ ಹೆಂಡತಿ ಕೂತಿದ್ದಾರೆ. ಗಂಡ ಪೆಟ್ರೋಲ್ ಹಾಕ್ಲಿಕ್ಕೆ ಹೋದ, ಹೆಂಡತಿ ಮೊಬೈಲ್ ಅಲ್ಲಿ ಮಾತನಾಡಿಕೊಂಡು ಆಚೆ ಹೋದ್ರು. ಗಂಡ ಪೆಟ್ರೋಲ್ ಹಾಕಿ ಬಂದ, ಹೆಂಡತಿ ಕೂತ್ರು. ಬೈಕು ಹೋಯ್ತು 40 ಕಿಲೋಮೀಟರ್. ರೈಟ್ ಸೈಡ್ಗೆ ಹೋಗ್ಬೇಕಾದಂತ ರೋಡ್ನ ಬದಲು ಲೆಫ್ಟ್ ಸೈಡ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಬೆನ್ನು ಗುದ್ದುವಾಗ ಗೊತ್ತಾಯ್ತದ್ದು ಗಂಡ ಬೇರೆ. ಹೆಲ್ಮೆಟ್ ತೆಗೆದು ನೋಡುವಾಗ ಗೊತ್ತಾಯ್ತು ಇದು ಹೆಂಡತಿ ನನ್ನದಲ್ಲ. ಇದು ವ್ಯತ್ಯಾಸ ಆದದ್ದು, ಎಕ್ಸ್ಚೇಂಜ್ ಆದದ್ದು ಪೆಟ್ರೋಲ್ ಪಂಪ್ ಅಲ್ಲಿ. ನಮಗೆ ಮೊಬೈಲ್ ಅಲ್ಲಿ ಮಾತನಾಡ್ತಾ ಹೋಗುವಾಗ ಬೈಕ್ ಯಾವುದು ಗಂಡ ಯಾವುದು ಗೊತ್ತಿಲ್ಲದ ಪರಿಸ್ಥಿತಿ ಇರುವಾಗ ಟಾಂಕಿಯಲ್ಲಿದ್ದ ನೀರಲ್ವ ಬಂಧುಗಳೇ ಟ್ಯಾಪ್ ಅಲ್ಲಿ ಬರುವುದು. ಮೊದಲು ನಾವು ದೊಡ್ಡವರು ಸ್ವಲ್ಪ ಮೊಬೈಲ್ ಅನ್ನು ಕಡಿಮೆ ಉಪಯೋಗ ಮಾಡುವ ಮನೆಯಲ್ಲಿ, ಅಷ್ಟೊತ್ತಿಗೆ ಮಕ್ಕಳು ಸರಿ ಆಗ್ತಾರೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ನಮ್ಮ ಮಕ್ಕಳು ಫೇಸ್ಬುಕ್ ಅಲ್ಲಿ ಇದ್ದಾರೆ, ಇನ್ಸ್ಟಾಗ್ರಾಮಿನಲ್ಲಿ ಇದರಲ್ಲಿ ನಮ್ಮ ಫೋಟೋಗಳನ್ನೆಲ್ಲ ಹೊರಗೆ ಹಾಕಿ ಅದನ್ನು ಅಪ್ಲೋಡ್ ಮಾಡಿ, ನನಗೆ 2,000 ಫಾಲೋವರ್ಸ್ ಇದ್ದಾರೆ, ನನಗೆ 3,000 ಫಾಲೋವರ್ಸ್ ಇದ್ದಾರೆ, ನನಗೆ 4,000 ಫಾಲೋವರ್ಸ್ ಇದ್ದಾರೆ. ಬಂಧುಗಳೇ, ನಮಗೆ ಒಂದು ಗೊತ್ತಿರಬೇಕು, ನಾವು ಯಾರು ಕೂಡ ಫೇಸ್ಬುಕ್ ನ DP ಅಷ್ಟು ಚಂದವೂ ಇಲ್ಲ, ಆಧಾರ್ ಕಾರ್ಡ್ ನ ಫೋಟೋದಷ್ಟು ಕೆಟ್ಟದ್ದು ಇಲ್ಲ. ನಮ್ಮ ಬಾಹ್ಯ ಸೌಂದರ್ಯವನ್ನು ಹಾಳು ಮಾಡಲಿಕ್ಕೆ ಕರೆಕ್ಟ್ ಇರುವಂತ ಒಂದು ಸೊಳ್ಳೆ ಕಚ್ಚಿದ್ರೆ ಸಾಕು. ಆಸ್ಪತ್ರೆಗೆ ಹೋಗಿ ಬರುವಾಗ ಹೇಳ್ತಾರೆ, ಇದು ನೀನಾ, ಗುರ್ತವೇ ಸಿಗ್ಲಿಲ್ಲ, ನನಗೆ ಸಾಯ್ಲಿಕ್ಕೆ ಬಿದ್ದಿದ್ದೆ. ಹಾಗಾಗಿ ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಬೆಲೆ ಕೊಡ್ತಾ ಇರುವಂತ ಈ ಸಮಾಜದಲ್ಲಿ ಆಂತರಿಕವಾಗಿ ನಮ್ಮ ಮಕ್ಕಳು ಯಾಕೆ ಗಟ್ಟಿ ಆಗ್ತಾ ಇಲ್ಲ? ತೆಲಂಗಾಣದಲ್ಲಿ SSLC ರಿಸಲ್ಟ್ ಬಂತು, ಸಾಫ್ಟ್ವೇರ್ ಮಿಸ್ಟೇಕ್ ಇಂದಾಗಿ ಕೆಲವು ಮಕ್ಕಳಿಗೆ 0 ಮಾರ್ಕ್ ಬಂತು. ಮರುದಿವಸ ಹೋಗಿ ರಿಸಲ್ಟ್ ನೋಡಿದ್ರು, ಎನ್ಕ್ವೈರಿ ಮಾಡಬಹುದಿತ್ತು, ಬೇಕಾದಂತ ವ್ಯವಸ್ಥೆ ಮಾಡಬಹುದಿತ್ತು. 29 ಮಕ್ಕಳು ಮನೆಗೆ ಬರದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ಬಂಧುಗಳೇ, ಮತ್ತೆ ಹೋಗಿ ಸಾಫ್ಟ್ವೇರ್ ಸರಿಯಾದ ಮೇಲೆ ನೋಡುವಾಗ ಎಲ್ಲರಿಗೂ 99, 100, 99, 100 ಅಂಕ ಇತ್ತು. ಅಪ್ಪ ಅಮ್ಮನಿಗೆ ಮಕ್ಕಳು ಮಾತ್ರ ಹೋದ್ರು ಪಾಪ. ಹಾಗಾದ್ರೆ ಅಂಕ ಮತ್ತು ದುಡ್ಡಿನ ಹೊರತು ಮಾನವೀಯ ಸಂಬಂಧದ ಕುರಿತು ನಮ್ಮ ಮಕ್ಕಳನ್ನ ಗಟ್ಟಿಗೊಳಿಸಬೇಕಾಗಿದೆ. ಭಾವನಾತ್ಮಕ ಸಂಬಂಧ ಇಲ್ಲ. ವಿಶ್ವ ಅಮ್ಮಂದಿರ ದಿನದ ಹೊತ್ತು ಶಾಲೆಯಲ್ಲಿ ಟೀಚರ್ ಹೇಳ್ತಾರೆ, ನಿಮ್ಮ ಅಮ್ಮನ ಬಗ್ಗೆ ಪ್ರಬಂಧ ಬರ್ಕೊಂಡು ಬನ್ನಿ, 2 ಪೇಜ್. ಒಂದು ಮಗನಿಗೆ ಅಮ್ಮನೇ ಇಲ್ಲ, ಹುಡುಗನಿಗೆ ಅಮ್ಮನ ಶವ ಸಂಸ್ಕಾರ ಆದ್ಮೇಲೆ ಅವ ನೆನಪಿಗಾಗಿ ಅಮ್ಮನ ಸೀರೆಯ ಒಂದು ತುಂಡನ್ನು ತನ್ನ ಜೇಬಿನಲ್ಲಿಟ್ಟುಕೊಂಡು, ತನ್ನ ಬ್ಯಾಗಿನಲ್ಲಿಟ್ಟುಕೊಂಡು, ರಾತ್ರಿ ಮಲಗುವಾಗ ತಲೆದಿಂಬಿನ ಅಡಿಯಲ್ಲಿಟ್ಟುಕೊಂಡು ಪ್ರಬಂಧ ಬರೀಲಿಕ್ಕೆ ಹೇಳಿದ ದಿನ ಒಂದು ಕೈಯಲ್ಲಿ ಕಾಗದ, ಇನ್ನೊಂದು ಕೈಯಲ್ಲಿ ಅಮ್ಮನ ನೆನಪಿನ ಬಟ್ಟೆ ತುಂಡನ್ನು ಹಿಡ್ಕೊಂಡು ಹೋಗಿ ಫೋಟೋದೆದುರು ಕೂಗ್ತಾನೆ, ಅಮ್ಮ ನಿನ್ನ ಬಗ್ಗೆ 2 ಪುಟ ಬರೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಏನು ಬರೀಲಿ ನಾನು, ಏನು ಗೊತ್ತಿಲ್ಲ ನನಗೆ, ಕಣ್ಣೀರು ಬಿಟ್ರೆ ನಿನ್ನ ಬಗ್ಗೆ. ಅಳ್ತಾ ಕಾಗದ ಒದ್ದೆ ಆಗಿದೆ. ಈ ಒದ್ದೆ ಆದ ಕಾಗದವನ್ನು ಕೊಂಡೋಗಿ ಟೀಚರ್ಗೆ ಕೊಟ್ಟು ಮಗು ಹೇಳ್ತದೆ, ಟೀಚರ್ ನನಗೆ ಅಮ್ಮನ ಬಗ್ಗೆ ಇಷ್ಟು ಮಾತ್ರ ಗೊತ್ತು, ಕಣ್ಣೀರು ಮಾತ್ರ. ಟೀಚರ್ ಹೇಳ್ತಾರೆ, ಫಸ್ಟ್ ನಿನಗೆ ನಾನು ಪ್ರಥಮ ಬಹುಮಾನ ಕೊಡ್ತಾ ಇದ್ದೇನೆ. ಯಾಕೆ? ಅಪ್ಪ ಅಮ್ಮನ ಬಗ್ಗೆ ಇರುವಂತಹ ಬಾಂಧವ್ಯವನ್ನು ಪ್ರಬಂಧ ಬರೆದು ವಿವರಿಸುವಂತದ್ದಲ್ಲ, ಅದು ಭಾವನಾತ್ಮಕ ಸಂಬಂಧ. ಇವತ್ತು ನಮ್ಮಲ್ಲಿ ದೂರ ಆಗ್ತಾ ಇದೆ ಇದು. ಬಡವರ ಮಕ್ಕಳು ಅನಾಥಾಶ್ರಮದಲ್ಲಿದ್ರೆ ನಮಗೆ ತಲೆಬಿಸಿ ಇರಲಿಲ್ಲ ಬಂಧುಗಳೇ. ದೊಡ್ಡ ದೊಡ್ಡ ಶ್ರೀಮಂತರ ಅಪ್ಪ ಅಮ್ಮ ಯಾಕೆ ವೃದ್ಧಾಶ್ರಮದಲ್ಲಿದ್ದಾರೆ? ಹಾಗಾಗಿ ನಮ್ಮ ಮಕ್ಕಳಲ್ಲಿ ಇನ್ನು ಮಾರ್ಕಿನ ಬದಲು ಮಾರ್ಕ್ ಬೇಕು, ಮಾರ್ಕ್ ಬೇಡ ಅಂತ ನಾವು ಹೇಳೋದಿಲ್ಲ, ರಿಮಾರ್ಕ್ ಬಾರದ ಹಾಗೆ ಜೀವನ ಮಾಡಬೇಕು. ನೀವು ಟಿವಿಯಲ್ಲಿ ಇದರಲ್ಲಿ ನೋಡಿರ್ಬೋದು, ಫೇಸ್ಬುಕ್ ಅಲ್ಲಿ ನೋಡಿರ್ಬೋದು, ಒಳ್ಳೆ ಕಲ್ತಂತ ಹುಡುಗ ತಾಯಿ ಸೋಫಾದಲ್ಲಿ ಕೂತು ಊಟ ಮಾಡುವಾಗ ಇಡಿಸೂಡಿಯಲ್ಲಿ ಹೊಡಿತಾ ಇದ್ದಾನೆ. ಯಾವ ಟೆಕ್ಸ್ಟ್ ಪುಸ್ತಕದಲ್ಲಿ ಇತ್ತವನಿಗೆ ಅಮ್ಮನಿಗೆ ಹೊಡಿಬೇಕು ಅಂತ. ಸೆಕೆಂಡ್ PUC ಹುಡುಗ ತಾಯಿಯ ತಂದೆಯ ಕಣ್ಣನ್ನು ಕಿತ್ತ ಅಂತ ನಾವು ಕೇಳ್ತಾ ಇದ್ದೇವೆ. ಮೊನ್ನೆ ಒಬ್ಬ ತಂದೆ ಎಂತದು PUBG ಆಡಬೇಡ ಅಂತ ಹೇಳಿದ್ದಕ್ಕೆ ತಂದೆಯ ರುಂಡ ಚೆಂಡಾಡಿದಂತ ಮಗ. ಆಲೋಚನೆ ಮಾಡಿ, ನಮ್ಮ ಯುವ ಸಮುದಾಯ ಎತ್ತ ಸಾಕ್ತಾ ಉಂಟು. ಅದಕ್ಕೆ ನಾವು ಗ್ರಹಿಸಿದ್ದೇವೆ, ಆ 3 M ಕೊಡಬೇಡಿ ಮಕ್ಕಳಿಗೆ. ಒಂದು ಮೀಡಿಯಾ, ಒಂದು ಮೊಬೈಲ್, ಒಂದು ಮೋಟಾರ್ ಬೈಕ್. ಅದರ ಬದಲಿಗೆ 4 F ಕೊಡಿ. ಫಾಲೋ ದ ಮಾಸ್ಟರ್, ಹಿರಿಯರು ಹೇಳಿದ್ದನ್ನು ಕೇಳು. ಫೇಸ್ ದ ಡೆವಿಲ್, ಕಷ್ಟವನ್ನು ಎದುರಿಸುವ ತಾಕತ್ತು ಬರಲಿ ನಿಮಗೆ. ಮೊದಲು ಫೈಟ್ ಟು ದ ಎಂಡ್. ಜೀವನದಲ್ಲಿ ಎಂತ ಕಷ್ಟ ಬಂದ್ರು ಕೊನೆ ತನಕ ಫೈಟ್ ಮಾಡು. ನೆಕ್ಸ್ಟ್ ಫಿನಿಶ್ ದ ಗೇಮ್. ಮತ್ತೆ ನಿನ್ನ ಜೀವನವನ್ನು ಫಿನಿಶ್ ಮಾಡು. ಇವತ್ತಿನ ಮಕ್ಕಳಿಗೆ ಧೈರ್ಯ ಇಲ್ಲದ್ದು ಯಾವುದು ಅಂತ ಹೇಳಿದ್ರೆ, ಕಷ್ಟವನ್ನು ಎದುರಿಸುವ ತಾಕತ್ತಿಲ್ಲ. ಯಾಕೆಂತ ಹೇಳಿದ್ರೆ, ಪ್ರಥಮ ಬರ್ತ್ಡೇಗೆ 1 ಲಕ್ಷ ಖರ್ಚು ಮಾಡ್ತೇವೆ, 2ನೇ ಬರ್ತ್ಡೇಗೆ 2 ಲಕ್ಷ ಖರ್ಚು ಮಾಡ್ತೇವೆ, 3ನೇ ಬರ್ತ್ಡೇಗೆ 3 ಲಕ್ಷ ಖರ್ಚು ಮಾಡ್ತೇವೆ.
1ನೇ ಬರ್ತ್ಡೇಗೆ 50,000 ಡೆಪಾಸಿಟ್ ಇಡ್ತೇವೆ. ಯಾಕಂತ ಹೇಳಿದ್ರೆ ನಾವು ಮಕ್ಕಳಿಗೆ ಬೇಕಾದನ್ನೆಲ್ಲ ಮಾಡಿ ಶ್ರೀಮಂತಿಗೆ ಕಲ್ಪನೆ ಬಿತ್ತಿ ಒಂದು ಬದಿಯಲ್ಲಿ ಆಸ್ಪತ್ರೆಗಳಲ್ಲಿ ಆದಂತಹ ಕೆಲವು ಬಿಲ್ಗಳನ್ನು ಕಟ್ಟಲಿಕ್ಕೆ ಆಗದೆ ಮೊನ್ನೆ ಒಬ್ರು ಕೈಯಲ್ಲಿದ್ದ ಉಂಗುರ ಹಿಡ್ಕೊಂಡು ಚಿನ್ನದ ಅಂಗಡಿಗೆ ಹೋಗಿ ಇದು ಬೇಕಾ, ಇದು ತಕೊಳ್ಳಿ ನನ್ನ ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ಅಂತ ಹೇಳುವಂತ ನಮ್ಮ ಸಮಾಜದಲ್ಲಿ 1 ವರ್ಷ ಆದ್ರೂ ಆ ಮಗುವಿನ ಬರ್ತ್ಡೇಗೆ ನಾವು ಯಾವುದಾದ್ರೂ ಆಸ್ಪತ್ರೆಯ ಜನರಲ್ ವಾರ್ಡಿಗೆ ಹೋಗಿ ಪ್ರತಿಯೊಂದು ರೋಗಿಗೆ ಆ ಮಗುವಿನ ಕೈಯಿಂದಲೇ 5,000 ಕೊಡುವಂತ ಪ್ರಯತ್ನ ಮಾಡಿದ್ರೆ ಬಂಧುಗಳೇ, ಆ ಮಗುವಿಗೆ ಆ ದೇವರ ಆಶೀರ್ವಾದ ಒಂದೇ ಕಾಪಾಡ್ತದೆ ಹೊರತು ನಮ್ಮ ಫಿಕ್ಸೆಡ್ ಡೆಪಾಸಿಟ್ ಅಲ್ಲ. ನಾವು ಇಷ್ಟರವರೆಗೆ ಕಲಿಸಿದ್ದೆಂಥದ್ದು ಹಕ್ಕು ಮತ್ತು ಕರ್ತವ್ಯ. ನಮಗೆ ಬೇಕಾದಾಗೆ ದುಡ್ಡು ಕೊಟ್ಟು ನಮ್ಮನ್ನು ಸಾಕುವುದು ಅಪ್ಪ ಅಮ್ಮನ ಕರ್ತವ್ಯ. ದೊಡ್ಡವರಾದ್ಮೇಲೆ ಅವರ ಆಸ್ತಿಯಲ್ಲಿ ನಮಗೆ ಹಕ್ಕು. ಹಾಗಾಗಿ ಇವತ್ತು ಕೆಲವು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಂತಾದ್ರೆ ಡಾಕ್ಟರಿಗೆ ಫೋನ್ ಮಾಡೋದರ ಬದಲು ಫಸ್ಟ್ ಲಾಯರಿಗೆ ಫೋನ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಹೇಗೆ ಹಂಚುವುದು ಅದನ್ನು?